ನರಿತಾಗಲೇ ಭೂಪಾಲ ನಿಳಿದಾಸದ ಸೋರೋಚಿರ ಮಹಿಮಾಗಾರ ಋಷಿವರ ನಿಧಿರ್ಗೊಂಡು ಪೂಜಿಸದ ದಿಲ್ದವೋ ಧನ್ಯನಾದೆ ನಾನಿಂದಿನ ದಿನದೇ ನಿನ್ನಾಗಮದೆ ಸನ್ಮಾನ್ಯ ತಪೋದಿದ್ದೆ ಕಮಲ ಜನಪದ ಕಮಲ ನಲಿನ ಕಮಲ ತುಳಿವ ಕಮಲ ಸಂಭವನೇ ಧನ್ಯನಾದೆ ನಾ ಇಂದಿನ ದಿನದೇ ನಿನ್ನಾಗಮತೆ ಸನ್ಮಾನ್ಯ ತಪೋನಿರೆ ಕನ್ಯಾದೆ ಧನ್ಯನಾದೆ ಹೌದು. ನಮೋ ನಮಃ ನಮೋ ನಮಃ ನಮೋ ಕಾರ್ತ ಸಿದ್ಧಿರಸ್ತು. ಹರಿಯನ್ನೇ ಸ್ಮರಿಸ್ತಾ ಇದ್ದೆ. ನೀವು ಮೂರು ಮೂರ್ತಿಗಳ ಮುಖ. ಹರಿಹರ ಬ್ರಹ್ಮರು ಒಟ್ಟಿಗೆ ಬರುವುದು ಬೇರೆ ಅಲ್ಲ, ನಾರದರು ಬರುವುದು ಬೇರೆ ಅಲ್ಲ. ಬಂದಿರಲ್ಲ ಅಂದ್ರೆ ಬಹಳ ಸಂತೋಷ ಆಯ್ತು. ಆಸನದಿಂದ ಎದ್ದೆ. ಸತ್ಕರಿ ನನಗೆ ನೋಡಿದಷ್ಟು ಬಹಳ ಉದ್ದದಲ್ಲಿ ಸತ್ಕರಿಸಲಿಲ್ಲ. ಯಾಕಂದ್ರೆ ನಾವು ಮಾಡುವುದು ಯಾವುದು ಒಮ್ಮೆ ಸಾಕಪ್ಪ ಅಂತ ಕಾಣಬಾರ್ದು, ಇನ್ನು ಬೇಕು ಅಂತ ಕಾಣುವಾಗಲೇ ಮುಗಿಸಬೇಕು. ಅದು ಅತಿಥೇನ ಯಥಾ ಸಾಧ್ಯ, ಅತಿಥಿಗಳಿಗೆ ಯಥಾ ಯೋಗ್ಯವೇ ಆಗ್ತದೆ ಅಲ್ವಾ? ಹೌದು. ಮಹಾಮುನಿಗಳೇ, ನೀವು ಸಾಮಾನ್ಯರು ಹೇಳಿ. ಅಂದ್ರೆ ಆ ನಾರಾಯಣನ ಪಾದ ಕಮಲ ನಿಮ್ಮ ಹೃದಯ ಕಮಲದಲ್ಲಿ ಬೆಳೆದಿದೆ. ನಾನು ಸಾಮಾನ್ಯನು ಅಂತ ಕೇಳುವುದಕ್ಕಿಂತ ಸಾಮಾನ್ಯನಲ್ಲಿಗೆ ನಾನು ಹೋಗುವುದಿಲ್ಲ ಅಂತ ಮಾಡೋಣ ಅದನ್ನು. ಅಲ್ಲ, ನೀವು ಹೋದ ಮೇಲೆ ಅವರು ಅಸಾಮಾನ್ಯರಾಗ್ತಾರೆ ಅಂತ ಮಾಡೋಣ. ಹಾಗೆ ಮಾಡಿದ್ರೆ ಚಂದ ಆಗ್ತದೆ. ನೀವು ಹೋದ್ರೆ ಅವ ಅಸಾಮಾನ್ಯ ಅಂತ ಲೋಕಕ್ಕೆ ಸ್ಪಷ್ಟ ಆಗ್ತದೆ. ಸ್ವಾಮಿ, ಮಹಾಮುನಿಗಳು ನೀವು ಲೋಕದಲ್ಲಿ ಒಂದು ಸಂಕಲ್ಪವನ್ನು ಇರಿಸಿಕೊಂಡು ಕಲ್ಯಾಣಕ್ಕೆ ಬೇಕಾಗಿ ಹೊರಡು. ನೀವು ಆರಂಭಿಸುವಾಗ ಗೊತ್ತೇ ಆಗುದಿಲ್ಲ. ಬೀಜ ಒಂದು ಹಾಕಿ ಬಿಡ್ತೀರಿ, ಅದು ಯಾವ ಮರವೋ ಯಾವ ಫಲವೋ ಮತ್ತೆ ಕೊನೆಗೆ ಗೊತ್ತಾಗುತ್ತದೆ. ನೀವು ಬೀಜ ಹಾಕುವಾಗ ಇದು ಕಹಿ ಫಲ ಅಂತ ನಾವು ಭಾವಿಸಿದ್ರೆ ಕೊನೆಯಲ್ಲಿ ತುದಿಯಲ್ಲಿ ಸಿಹಿ ಫಲ ಆಗಿರ್ತದೆ. ಇದು ಈ ಸಲ ಸಿಹಿ ಆಗ್ತದೆ ಅಂತ ಭಾವಿಸಿದ್ರೆ ಬಹಳ ಉಳಿಯಿದ್ದದ್ದು ಒಂದು ಬರ್ತದೆ. ಹರಿದಾಸ ನಾನು. ಹೌದು ಸ್ವಾಮಿ, ನನಗೆ ಒಂದು ಕಡೆಯಿಂದ ಸಂತೋಷ, ಮತ್ತೊಂದು ಕಡೆಯಿಂದ ನಿರೀಕ್ಷೆ, ಇನ್ನೊಂದು ಕಡೆಯಿಂದ ಭಯ. ಯಾಕಪ್ಪ? ಸಂತೋಷ ನೀವು ಬಂದದ್ದು. ನಿಮಗೆ ಆಸನ ಪಟ್ಟಿದ್ದೇನೆ. ಹೊನ್ನಿನ ನಿಮಗೆ ಹೊನ್ನಾದ್ರೇನು ಮಣ್ಣಾದ್ರೇನು ಒಂದೇ ಅಲ್ವ ನಿಮಗೆ? ಏಕಭಾವದಿಂದ ನೋಡುವವರು. ಕೊಟ್ಟದ್ದು ನನ್ನ ಸಂತೃಪ್ತಿಗೆ. ನಿಮ್ಮ ಕಾಲು ತೊಳಿಬೇಕು ಅಂತ ಇಲ್ಲ, ನಿಮ್ಮ ಕಾಲಿನಲ್ಲಿ ಕೊಳೆ ಉಂಟಾ? ನನಗೆ ಬೇಕಾಗಿ ಕುಳಿತದ್ದ, ನಿನ್ನ ಸಂತೃಪ್ತಿಗೆ ಕುಳಿತದ್ದು. ಎಲ್ಲ ನಮ್ಮ ಸಂತೃಪ್ತಿಗೆ ಮಾಡಿದ್ದು ನೀವು, ನಮ್ಮ ಆತ್ಮತೃಪ್ತಿಗೆ. ನನಗೆ ಸಂತೋಷ ನೀವು ಬಂದದ್ದು. ನಿರೀಕ್ಷೆ ಏನು ಗೊತ್ತುಂಟ? ನಾರದರು ಬಂದ್ರೆ ಒಂದು ಪ್ರಸಂಗ ಆಗುತ್ತದೆ ಅಂತಲೇ ಅರ್ಥ, ಪ್ರಸಂಗ ಆರಂಭ ಆಗುತ್ತದೆ ಅಂತಲೇ ಅರ್ಥ. ಹಾಗಿದ್ರೆ ನಾರದರು ಬರುವುದಕ್ಕಿಂತ ಮೊದಲು ಅದು ಪ್ರಸಂಗವೇ ಅಲ್ಲ. ಅಲ್ಲ, ನಿಜವಾದ ಪ್ರಸಂಗದ ಅರ್ಥ ಬರುವುದೇ ನಾರದರು. ತೊಡಗುವುದು. ಹೌದು. ಭಯ ಎಂತದ್ದು ಗೊತ್ತುಂಟ? ಇನ್ನು ಪ್ರಸಂಗ ಆರಂಭ ಆದ್ರೆ ಯಾವಾಗ ಮುಗಿಲಿಕ್ಕೆ ಇದು? ನೀನು ನಾನು ಮನಸ್ಸು ಮಾಡಿದ್ರೆ ಮುಗಿಸಲಿಕ್ಕೆ. ಅದು ನೀವು ಭರವಸೆ ಕೊಟ್ರೆ. ನೀವು ಪ್ರಸಂಗ ಆರಂಭಿಸುವುದಕ್ಕೆ ಬಂದದ್ದು ಹೌದಾದ್ರೆ ಪ್ರಸಂಗಕ್ಕಿಂತ ಮೊದಲೊಂದು ದೇವರ ಸ್ತುತಿ ಅಂತ ಉಂಟಲ್ಲ? ಹೌದು ಸ್ವಾಮಿ, ನಾವೆಲ್ಲರೂ ಮಾಡ್ತೀವಿ. ನೀನು ಜ್ಞಾನಾಭಿಪಾಸ. ಹೌದು. ನೃಪತಿಲಕ ವಾಕ್ಯ ತುರತಿಗೆ ಮೆಚ್ಚಿದೆನು, ತಲೆದೂಗಿದೆನು ಭಕ್ತಿ ನಮ್ರತೆಗಳಿಗೆ. ತನ್ನ ನಿಳಯದು ಸುರಭೀರೆ ಹಾಲಿಂಗೆ ಗೊಡ್ಡ ಕಳಂಬಯಸಿದಂತೆ ಹರಿಯ ಒಲುಮೆಯಾಧಿಕ್ಯದೊಳೆ ನನ್ನಂತರವಾರ ಬೆರಗು ಗುಳಿಸಿರ್ಪ ನಿನಗೆ.
ಸುಜ್ಞಾನದ ಪಿಪಾಸೆಯೇವು ತಿಳಿಯಲ್ಲಂತಲ್ಲವೇತಕ್ಕೆ ಬಂದುದೆಂಬುದರ ರೂಪಾಂತರವಿದೆಂಬೆನ್ನೋ ಅದರ ರೂಪಾಂತರವೇ ಬಲರೇನ್ರಿ ಮತಿಲಕ ಬಲರೇ ಬಲರೇ ಬಲರೇ. ಏನಾಯ್ತು ಮುನಿವರ? ನೀನು ನೃಪ ಅಲ್ಲ, ನೃಪ ಕುಲ ತಿಲಕ ನೀನು. ಹಾ ನೀವು ಹೇಳುದು ನನಗೆ ಗೊತ್ತಾಯ್ತು. ಸ್ವಲ್ಪ ಎಚ್ಚರ ವಹಿಸು. ಅದು ತಿಲಕ ಆ ಕಡೆ ಈ ಕಡೆ ಆದ್ರೆ ಅದು ಅಂದ ಹೋಗುತ್ತದೆ ಅಂತ ಹೇಳುದಲ್ವ ನೀವು? ಅಲ್ಲೋ ಅದು ಇರುವ ಜಾಗದಲ್ಲಿ ಇರಬೇಕು ತಿಲಕ. ಉಂಟಲ್ಲ ಇನ್ನೂ ಹಾಗೆ ಇರಬೇಕು ಅಂತ ನನಗೆ ಎಚ್ಚರಿಕೆ ಅಂತ ಭಾವಿಸ್ತೇನೆ. ವಸುಧಾ ವನಿತೆಯ ಹಣೆಯ ತಿಲಕದಂತೆ ಶೋಭಿಸ್ತಾ ಉಂಟು ಅಯೋಧ್ಯೆ ಅರಸನೇ. ದೊಡ್ಡ ಮಾತು ಅಲ್ವಾ? ಹೌದೌದು. ಹೇ, ನಿನಗೆ ಜ್ಞಾನ ಪಿಪಾಸೆ. ಹೌದು. ನಿನ್ನ ಮಾತುಗಳನ್ನು ಕೇಳಿ ನಾನು ಆಶ್ಚರ್ಯಗೊಂಡೆ. ಯಾಕೆ? ಶ್ರೀಹರಿಯ ಕರುಣಾರಾಮ ಸಾಮೃತವನ್ನು ಭಕ್ತಿಯಿಂದಲೇ ಇಂಟಿದವ ನೀನು. ಹೌದು. ನಿನಗೇನು ಜ್ಞಾನ ಪಿಪಾಸೆ? ಸ್ವಾಮಿ, ಹೇ, ದೇವರ ಹತ್ತಿರದಲ್ಲಿರುವವನಿಗೆ ಆಗ ಆಗ ತಿಳಿಯಬೇಕು ಎನ್ನುವ ಜಿಜ್ಞಾಸೆ ಆರಂಭ ಆಗುವುದು. ಜಿಜ್ಞಾಸೆ ಅಜ್ಞಾನದ ಸಂಕೇತವಲ್ಲ. ಅಲ್ವಲ್ಲ? ಜ್ಞಾನಿಗಳಾದಷ್ಟು ಅವನಿಗೆ ಮೊದಲು ಗೊತ್ತಾಗಬೇಕಾದ್ದು ನನಗೆ ತುಂಬಾ ಗೊತ್ತಿಲ್ಲ ಅಂತ. ಇನ್ನೂ ಕಲಿಯುವುದಕ್ಕಿದೆ. ಅದು ಗೊತ್ತಾದ್ರೆ ಅವ ಸ್ವಲ್ಪ ಜ್ಞಾನಿ ಆಗುವುದಕ್ಕೆ ಹೊರಟಿದ್ದಾನೆ ಅಂತ ಅರ್ಥ. ಹ, ಗೊತ್ತುಂಟು ಅಂತ ಹೇಳುವವನಷ್ಟು ದೊಡ್ಡ ಅಜ್ಞಾನಿ ಮತ್ತೊಬ್ಬ ಇಲ್ಲ. ಈ ಮಾತುಗಳೇ ನನಗೆ ಮೆಚ್ಚುಗೆ ಅದ. ಸರಿ. ಅದಕ್ಕಾಗಿಯೇ ನೃಪಕುಲ ತಿಲಕ ಅಂತ ನಾನು ನಿನ್ನನ್ನು ಸಂಬೋಧಿಸಿದ್ದು. ಸರಿ. ಈ ಅಯೋಧ್ಯೆಯ ಸಿಂಹಾಸನದಲ್ಲಿ ಅದೆಷ್ಟೋ ನೃಪತಿಗಳು ರಾಜ್ಯವನ್ನು ಆಳಿದ್ರು. ರಾಜ್ಯವನ್ನು ಆಳುತ್ತಾ ಆಳುತ್ತಾ ಕೀರ್ತಿ ಎಂಬ ಗೋಪುರವನ್ನು ಅವರು ನಿರ್ಮಿಸಿದ್ರು. ಹೌದು. ಅವರು ನಿರ್ಮಿಸಿದ ಕೀರ್ತಿ ಎಂಬ ಗೋಪುರಕ್ಕೆ ಹೊನ್ನ ಕಲಸವನ್ನು ನೀನು ಇಟ್ಟವನು. ಕರ್ಮಪುತ್ರನಯ್ಯ, ಕರ್ಮಪುತ್ರ ನೀನು. ನಾವು ಮೇಲೆ ಕಾಣ್ತೇವೆ ನೋಡಿ. ಹ, ನಮ್ಮ ಹಿರಿಯರ ಹೆಗಲ ಮೇಲೆ ನಿಂತರೆ ನಾವು ಅವರಿಗಿಂತ ಎತ್ತರ ಕಾಣ್ತೇವೆ. ಅವರು ಎಲ್ಲಿಯಾದ್ರೂ ಹೆಗಲಿಂದ ಕೆಳಗೆ ಹಾಕಿದ್ರೆ ನಾವು ಕೆಳಗಿದ್ದೇವೆ ಅಂತ ನಮಗೆ ಗೊತ್ತಾಗ್ತದೆ. ನಾವು ನಿಂತದ್ದು ನಮ್ಮ ಹಿರಿಯರ ಹೆಗಲ ಮೇಲೆ. ಹೌದು ಹೌದು. ಯಾಕೆಂದ್ರೆ ಹಕ್ಕಿಯು ಹಾಗೆ ಅಲ್ವಾ? ಹೌದು. ಈಗ ರೆಂಬೆಯಲ್ಲಿ ಕುಳಿತ ಹಕ್ಕಿ ಹಾ, ರೆಂಬೆ ಮುರಿದ್ರು ಅದು ಭಯ ಪಡುವುದಿಲ್ಲ. ರೆಕ್ಕೆಯ ಬಲ ಉಂಟಲ್ಲ. ನಿನಗೆ ನಿನ್ನ ಧರ್ಮದ ಬಲ. ಹೌದು. ನಿನಗೆ ಯಾರು ವಿರೋಧಿಗಳು ಬಂದರೂ ನೀನು ಭಯ ಪಡುವುದಿಲ್ಲ. ನಾನು ಧರ್ಮದ ಆಧಾರದಲ್ಲಿದ್ದೇನೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ನನ್ನ ವಿರೋಧಿಗಳು ಹೌದಾ, ಅವರನ್ನು ಸೋಲಿಸಿ ಗೆಲ್ತೇನೆ. ಅಲ್ವಾ? ನಮ್ಮವರೇ ವಿರೋಧ ಮಾಡಿದ್ರು ಅವರ ಮುಂದೆ ಸೋತು ಗೆಲ್ತೇನೆ. ದುರ್ವಾಸರಲ್ಲಿ ನೋಡಿ, ಮತ್ತೆ ಅವರ ಮುಂದೆ ಸೋತು ಗೆದ್ದದ್ದು ನಾನು. ಸುರದ್ವಿಷಾಂ ಪ್ರಾಣನಾಶಿನಿ ಅಂತ ಸುದರ್ಶನನ್ನು ಪೂಜಿಸ್ತಾರೆ. ಹೌದು. ಅಂತವನೇ ನಿನ್ನ ಮನೆಯೊಳಗಿದ್ದಾನೆ. ಇದ್ದಾನೆ. ಹೌದು. ಒಂದು ವಿಷಯದಲ್ಲಿ ಹಾ. ನಿನ್ನದು ಮಧುಕರ ವೃತ್ತಿ. ಬೇರೆ ಕಾರ್ಯ ಈಶ್ವರನೇ ನಾನು ನಿನ್ನ ತಾನ ಸೇರಿದು ಎಗೆಂಬೆನು ಅರವರ್ಜಿಸುವುದೆಂಬ ಹರಿದು ವಿಕಾರ ಕೊಳಿಬೆಯ್ಯದರನು ಅರವರ್ಜಿಸುವುದೆಂಬ ಹರಿದು ವಿಕಾರ ಕೊಳಿಬೀದದರನು ಕಟಿ ವಿಚಾರ ಪೂರ್ವಕ ನಾವು ಕರಲಿ ನಿಸಾರ ಮೂರಲ್ಲಿ ಎಣಿಸಿ ಮನಸ್ಸಿಗೆ ಕಟ್ಟಿ ವಿಕಾರ ಪೂರ್ವಕ ನಾವು ಕರಲಿ ನಿಸಾರ ಮೂರಲ್ಲಿ ಎಣಿಸಿ ಮನಸ್ಸಲ್ಲಿ ದಾರಿ ಈಶ್ವರ ನಿಮ್ಮ ಅಂಬರೀಷ, ಸುರಗುರುವರ ಕಾರಣವಿಲ್ಲದೆ ನಾನು ಬರುವವನಲ್ಲ. ಹಾ, ನಿನ್ನಲ್ಲಿ ಒಂದು ವಿಚಾರವನ್ನು ಹೇಳೋಣ, ನಿಕ್ಷೇಪಿಸೋಣ ಅಂತ ಬಂದೆ. ಹೌದು. ಏನದು? ನಾನು ಆರನ್ನು ವರ್ಜಿಸಿದೆ.
8 ಹರಿದೆ, 5 ಕಟ್ಟಿದೆ, 4ರಲ್ಲಿ 3 ನಿಸ್ಸಾರ ಅಂತ ಎಣಿಸಿ 1 ಪಡೆಯುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ನೀವೀಗ ಯಾವಾಗ ಲೆಕ್ಕ ಬರೆಯುವುದಕ್ಕೆ ಆರಂಭ ಮಾಡಿದ್ದು? ಹಾಗಾಯ್ತಾ? 6 ಈಗ ಗೊತ್ತಾಯ್ತು. 6 ವರ್ಜಿಸಿದವರು, ಷಡ್ವೈರಿಗಳನ್ನು ವರ್ಜಿಸಿದವರು, 8 ಹರಿದವನು, ಅಷ್ಟಭಾಷಗಳನ್ನು ಹರಿದವರು. ಮತ್ತೆಂತದ್ದು? 5 ಕಟ್ಟಿದೆ. ಅದು ಕಟ್ಟು ಬಿಚ್ಚಲಿಕ್ಕೆ ಇಲ್ಲ, ಪಂಚೇಂದ್ರಿಯಗಳನ್ನು ಕಟ್ಟಿ ಇಡುವುದು ನೀವು. ಹೌದು. 4ರಲ್ಲಿ 3 ನಿಸ್ಸಾರ ಅಂತ ಭಾವಿಸಿ 1 ಪಡೆಯುವುದಕ್ಕೆ ಪ್ರಯತ್ನಿಸ್ತಾ ಇದೆ. ಧರ್ಮ ಅರ್ಥ ಕಾಮ ನಿಸ್ಸಾರ ಮೋಕ್ಷ ಎನ್ನುವುದೇ ಪಡಿಬೇಕಾದ್ದು. ಉಳಿದವರಲ್ಲಾದ್ರೆ ಬಿಡಿಸಿ ಹೇಳ್ತಿದ್ದೆ, ನಿನ್ನಲ್ಲಿ ಬಿಡಿಸುವ ಅಗತ್ಯ ಇಲ್ಲ ಆ ವಿಷಯವನ್ನು, ನೀನು ಬುದ್ಧಿವಂತ, ಅದಕ್ಕಾಗಿ ಹೇಳಿಲ್ಲ. ನಿಜವಾಗಿ ಒಬ್ಬನೇ ಮಾತಾಡೋದಕ್ಕಿಂತ ಸಂಭಾಷಣೆ ಮಾಡೋದೇ ಒಳ್ಳೆಯದು. ಕೆಲವರಿಗೆ ಗೊತ್ತಿರುವುದಿಲ್ಲ, ಹೌದು. ಕೆಲವರಿಗೆ ಎಡೆಯಲ್ಲಿ ಬಾಯಿ ಹಾಕಿತ ಮತ್ತೆ ಅವರು ಏನ್ ಮಾತಾಡ್ಬೇಕು ಅಂತ ಅದೇ ಮಾತಾಡ್ತದೆ. ನಾವು ನಿಶ್ಚಯ ಮಾಡಿ ಬರುವುದೇ ಇಲ್ಲ. ಇಲ್ವೇ ಇಲ್ಲ. ಸರಿ, ಸಂಭಾಷಣೆ ಬೇಕಾ? ಹೌದು, ಸಂತೋಷವಪ್ಪ. ಆದ್ರೆ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧನೆ ಬೇಕಾ ಬೇಡವಾ? ಸಿದ್ಧಿ. ನೀವು ಮಾಡಿದ ಸಾಧನೆಗೆ ಸಾಧಾರಣ 8 ಮೋಕ್ಷ ಸಿಕ್ಕಿತು ಅಲ್ವಾ? ಅಷ್ಟು ಮಾಡಿದ್ದೀರಿ. ಒಂದು ಬಿಡಿ, ಸಾಧಿಸಬೇಕು, ಅಭ್ಯಾಸ ಮಾಡಬೇಕು. ನಿಜವಾಗಿ ನೋಡಿ ನೋಡಿ ನೀವು ಯೋಚನೆ ಮಾಡಿ, ಬರೇ 3/4 ಗಳಿಗೆ 3/4ಗೆ ನೀವು ಮಾಡುವ ಕೆಲಸ ಎಷ್ಟು? 3/4 3 ಲೋಕವನ್ನು ಸಂಚರಿಸುವುದೇನು? ನನಗೆ ಅರ್ಥವಾಯ್ತು. ಕೊಲ್ಲುವವರನ್ನು ಕೊಲ್ಲುವಲ್ಲಿ, ಸಲಹುವವರನ್ನು ಸಲಹುವಲ್ಲಿ, ಉಳಿಬೇಕಾದವರನ್ನು ಉಳಿಸುವಲ್ಲಿ ನಿಮ್ಮ ಶ್ರಮ ಎಷ್ಟು? ಒಂದು ಪ್ರಸಂಗದಲ್ಲಿ ಆದರೂ ನೀವು ಪೋಷಕ ಪಾತ್ರ ಅಲ್ಲದೆ ನಾಯಕ ಪಾತ್ರ ಆದದ್ದುಂಟ? ಕಡಿಮೆ ವೆಚ್ಚದಲ್ಲಿ ಕೆಲಸ ಮಾಡುವ ನಾಯಕ ಪಾತ್ರ ಬೇಕು ಅಂತ ಹೇಳಿದ್ದುಂಟ? ನೀವು ಆರಂಭಿಸುವುದು ನಾಯಕನಾಗಿ, ಯಾರೋ ಒಬ್ಬ ಪ್ರಕಟೀಕರಣಗೊಳ್ಳುವುದು, ನಿಜವಾಗಿ ಬೀಜ ಹಾಕುವುದು ನೀವು. ಉಳಿದವರನ್ನು ಬೆಳೆಸುವುದೇ ನಮಗೆ, ಪರರಿಗಾಗಿ ಬದುಕುವ ಕಲೆಯು ನನಗೆ ಕರಗತವಾಗಿದೆ. ಸರಿ. ಪ್ರಕೃತಿಯಲ್ಲಿ ಕೂಡ ಗುಣಗಳು ಕಂಡು ಬರುವುದಿಲ್ಲ. ಹೌದೌದು. ಮಣ್ಣನ್ನು ತಿಂದು ಸಿಹಿಯಾದ ಹಣ್ಣನ್ನು ಮರಗಳು ಕೊಡ್ತದೆ, ಮರಗಳ ಹಣ್ಣನ್ನು ತಿನ್ನುವುದಿಲ್ವಲ್ಲ, ಹಸಿದವರಿಗೆ ಕೊಡ್ತದೆ. ಹುಲ್ಲನ್ನು ತಿಂದು ಹಾಲನ್ನು ಕೊಡ್ತದೆ ಅಲ್ವಾ? ಕೆಲವೆಲ್ಲ ಪ್ರಾಣಿಗಳಿದ್ದಾವೆ ಹಾಲನ್ನು ಕುಡಿದು ವಿಷವನ್ನು ಕೊಡ್ತದೆ. ಅದು ವರ್ಗ ಬೇರೆ. ಎಷ್ಟು ಹಾಲಿರೋದರೂ ವಿಷವೇ ಕೊಡುವುದು. ಹೌದೌದು ಅಲ್ವಾ? ಹೌದು. ಹಾಗಂತ ಅಭ್ಯಾಸ ನಾನು ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧಿಸಿದೆ. ಹೌದಪ್ಪ. 8 ಆಮೇಲೆ 5 ನಿಶ್ಶೇಷಗೊಳಿಸಿ ಆದ ಮೇಲೆ ಮತ್ತೆ ಷಡ್ಮೂರಿಗಳನ್ನು ದಾಟಿ ಷಡಾತ್ರಯಗಳನ್ನು ವಾಸನೆ ನನ್ನ ಮನಸ್ಸಿಗೆ ಶೋಕ ಭಯ ಮೋಹ ತೃಷೆ ಜರೆ ಮೊದಲಾದ ಷಡೂರ್ಮಿಗಳು, ಈಶಣತ್ರಯಗಳು, ವಿತ್ತೇಶನ ಚಿತ್ತೇಶನ ದಾರೇಶನ, ಇದು 3 ಬಿಟ್ಟು ನೀವು ಹೇಳಬೇಕು ಅಂತ ಇಲ್ಲ, ನಿಮ್ಮನ್ನು ನೋಡುವಾಗಲೇ ಅದೆಲ್ಲ ಬಿಟ್ಟವರು ಅಂತ ಗೊತ್ತಾಗ್ತದೆ. ಆದ್ರೆ ಈಗ ಅದರ ವಾಸನೆ ನನ್ನ ಮನಸ್ಸಿಗೆ ಅಂಟಿಕೊಳ್ಳಿಕ್ಕೆ ಪ್ರಾರಂಭ ಆಗಿದೆ. ವಾಸನೆ ಇದ್ರೆ ಅದ್ರ ಹತ್ರ ನಿಲ್ಬಾರ್ದು. ಹೌದು. ಏನ್ ಮಾಡುದು, ಅಂಟಿಕೊಳ್ತದೆ, ಬರೋದಿಲ್ಲ ಅಂತ ಹೇಳಿದ್ರು. ಅಂತೂ ಇನ್ನು ನೇರ ಮತ್ತೆ ಒಂದು ನಾನು ಕೇಳೋದು, ವಾಸನೆ ಉಳಿದವರಿಗಾದ್ರೂ ಬಂದಿತ್ತು, ನಿಮಗೆ ಮುಗುಂಟ? ಅಂದ್ರೆ ಆ ವಾಸನೆ ಎಲ್ಲ ಗ್ರಹಿಸುವಾಗಲೂ ಪರಿಮಳ ಗ್ರಹಿಸುವಾಗಲೂ ನಿಮ್ಮದು ಸಮಭಾವ ಅಲ್ವಾ? ಬೇಕಾದುದನ್ನು ಗ್ರಹಿಸಬಲ್ಲೆ. ನಿಮ್ಗೆ ಕುಡಿಲಿಕ್ಕೆ ಹೆಂಡ ಕೊಡ್ಲಿ ಕೆಂಡ ಕೊಡ್ಲಿ ನಿಮ್ಮದು ಒಂದೇ ರೀತಿ ಅಲ್ವಾ? ಹೌದು. ನಿಮಗೆ ಪರಿಣಾಮ ಆಗುದಿಲ್ಲ. ಹೌದು, ನಮ್ಗೆ ಯಾವುದು ಬೇಕಾಗುವುದು ಇಲ್ಲ. ಹೌದಪ್ಪ. ಆದ್ರೂ ಇನ್ನೂ ಈ ಸುತ್ತು ಬಳಸಿ ನಿನ್ನಲ್ಲಿ ಯಾಕೆ ಮಾತನಾಡುದು ಅಂತ ಗೊತ್ತಾಗಿದೆ. ನಾನು ನೇರವಾಗಿ ಹೇಳಿಬಿಡ್ತೇನೆ. ನಾನು ನೇರವಾಗಿ ಹೇಳಿಬಿಡ್ತೇನೆ. ನನಗೊಂದು ಆಸೆ ಉಂಟಪ್ಪ. ಯಾರಿಗೆ ಆಸೆ ಉಂಟು? ಅದನ್ನು ನೀನು ನಡೆಸಿಕೊಡ್ಬೇಕು. ಆಸೆ ಬಿಟ್ಟವರು ನಾರದರು. ನಿಮಗೆ ಎಂತದ ಆಸೆ? ಬಹುಶಃ ನಿಮಗೆ ಬೇಕಾಗಿ ಅಲ್ಲ, ಲೋಕಕ್ಕೆ ಬೇಕಾಗಿರ್ಬೋದು. ಏನದ ಆಸೆ? ನನ್ನ ಸಂಕಲ್ಪ ಹಾಗೆ, ನನಗೆ ಆಸೆ ಹುಟ್ಟಿಕೊಂಡಿತು ಅಂತ ಆದ್ರೆ ಅದರಲ್ಲಿ ಲೋಕಕ್ಕೆ ಶುಭವಾಗುತ್ತದೆ ಅನ್ನೋದು. ಹೌದು. ಏನಿಲ್ಲ, ಒಂದೇ ವಾಕ್ಯದಲ್ಲಿ ಹೇಳಿಬಿಡ್ತೇನೆ. ಏನು? ನನಗೆ ಸಂಸಾರಿ ಆಗ್ಬೇಕು ಅನ್ನೋ ಆಸೆ. ನಿನ್ನ ಮಗಳಾದ ಅಷ್ಟು ದೊಡ್ಡ ಸಂಸಾರಿ ಯಾರಿದ್ದಾರೆ? ವಿಶ್ವ ಕುಟುಂಬಿ ನೀವು. ಹೌದು. ಮದುವೆ ಆಗದ ಸಂಸಾರಿ. ಹೌದೌದು. ವಿವಾಹವಾಗಬೇಕು ಅನ್ನೋ ಆಸೆಯನ್ನು ಇಟ್ಟುಕೊಂಡು ಬಂದವ ನಾನು. ಅದು ಶಬ್ದ ಸರಿ ಇಲ್ಲ. ಕಲ್ಯಾಣ ಆಗಬೇಕು ಅಂತ ಹೇಳಬೇಕು ನೀವು. ಸರಿ. ನೀವು ಲೋಕ ಕಲ್ಯಾಣ ಮಾಡುವ. ನನಗೆ ವಿವಾಹವಾದರೆ ಲೋಕಕ್ಕೆ ಕಲ್ಯಾಣವಾಗ್ತದೆ ಎನ್ನುವ ಸಂಕಲ್ಪ. ಯಾರಿಗೆ? ಲೋಕಕ್ಕೆ. ನಿಮಗೆ ವಿವಾಹ, ಲೋಕಕ್ಕೆ ಕಲ್ಯಾಣ, ಅದರ ಪರಿಣಾಮ. ಹೌದಾ? ಯಾರದು? ಗಂಡ ಇಲ್ಲದವಳು ಯಾರಾದ್ರೂ ಇದ್ದಾರಾ? ಅಲ್ಲ, ಗಂಡ ಅಲ್ಲ. ನೀವೆಲ್ಲ ನಿಜವಾಗಿ ಹೆಣ್ಣು ಮಕ್ಕಳನ್ನೆಲ್ಲ ಆಶಿಸಿ ಹೊರಡ್ಲಿಕ್ಕಿಲ್ಲ ಲೋಕ ಕಲ್ಯಾಣಕ್ಕೆ. ಯಾರೋ ಅನಾಥರನ್ನೆಲ್ಲ ಕೈ ಹಿಡಿಲಿಕ್ಕೆ ಹೊರಟದ ನೀವು? ಗಂಡ ಇಲ್ಲ ಅಂತಲೇ ಗಂಡನ ಆಗುವುದಕ್ಕೆ ಹೊರಟದ್ದು. ಯಾರದು? ಅವಳಿ. ಹೌದಾ? ಅಂಬರೀಷ. ಅಂಬರೀಷ, ನಿನ್ನ ಮಗಳಾದ ಶ್ರೀಮತಿಯನ್ನು ನನಗೆ ದಾರಿ ಎರೆದು ಕೊಡುವೆಯಾ? ನಿಮಗೆಲ್ಲ ಮೇಲಿರ್ಪ ಮೆಚ್ಚುಗೆಯ ನೀವು ಮನದಿ ನೆನೆಯಬಾರದು. ನೀವಿಂದು
ತುಚ್ಚರಿಸುವಂತೆ ಸಗಿರ ನೀವಿಂದು ತುಚ್ಚರಿಸುವಂತೆ ಸಗಿರ ಅರರಿ ಸನ್ಯಾಸವೇ ಸನ್ಯಾಸದಲ್ಲಿ ನಿಮಗೆ ನಿಮಗೆ ಸನ್ಯಾಸದಲ್ಲಿ ಸನ್ಯಾಸವ ಅಚ್ಯುತಗೆ ತನು ತೆತ್ತ ನೀವಿಂತು ನಮ್ಮ ನೊರೆ ಹಚ್ಚಲೆಳೆಸಿರಲಿಲ್ಲದಿದು ಸತ್ಯಬಹುದೇ ಹೇ ಸಚ್ಚರಿತ ಗುರುವೇ ಸಾಕು ಸಚ್ಚರಿತ ಗುರುವೇ ಸಾಕಿ ಪರೀಕ್ಷೆಯ ತಿಳಿದು ಪೊಣ ಮಾಡಲು ಮುನಿ ನುಡಿದನು ಅಚ್ಚರಿದ ಚರಿಯೋ ಆ ನಾರದರಲ್ವ ಇದು? ಏನು ಸಂಶಯ ನೋಡಿ? ಅಲ್ಲ, ಕೆಲವೊಮ್ಮೆ ವೇಷ ಮಲಸಿಕೊಂಡು ಬರುವುದುಂಟು, ಹಾಗೇನಾದ್ರೂ ಬಂದದ್ದಲ್ಲ. ನಾನು ನಾರದನು. ನಾರದನೇ ಹೌದಾದ್ರೆ ನೀವು ಮಾತಾಡಿದ್ದಲ್ಲ ಇದು. ನಿನ್ನ ಆವೇಶ ಉಂಟು ಅಂತ ಹೇಳಿದ್ದಲ್ಲ ನಾನು. ಅಯ್ಯೋ, ನೀವು ಮೊದಲೇ ಹೇಳಿದ್ದೀರಿ ಅಷ್ಟಪಾಶಗಳನ್ನು ಹರಿದವರು, ಅಷ್ಟಮದಗಳನ್ನು ವರ್ಜಿಸಿದವರು, 6 ವರ್ಜಿಸಿ, 8 ಹರಿದು, 4ರಲ್ಲಿ 3 ತಿರಸ್ಕಾರ ಅಂತ ಭಾವಿಸಿ, 5 ಬಂಧಿಸಿ, 1 ಪಡೆಯುವುದಕ್ಕೆ ಹೊರಟು. ನೀವೆಲ್ಲ ಹೇಳಿ ಎಲ್ಲವನ್ನೂ ಸಾಧನೆ ಮಾಡಿ ಮಾಡಿ ಯಾವುದನ್ನು ಮೊದಲೇ ನಿಸ್ಸಾರ ಅಂತ ಭಾವಿಸಿದಿರೋ ಇದು ಹೇಗಾಯ್ತು ಗೊತ್ತುಂಟ? ವೇದಾಂಗಗಳನ್ನು, ಉಪನಿಷತ್ತುಗಳನ್ನು, ಪುರಾಣಗಳನ್ನು, ತತ್ವಗಳನ್ನು ತಿಳಿದವನೊಬ್ಬ ಪುನಃ ಪ್ರಾರಂಭದಿಂದ ಒಮ್ಮೆ ಅಕ್ಷರ ಪಾಠ ಮಾಡಿ ನನಗೆ ಅಂತ ಹೇಳಿದಾಗ ಇಷ್ಟು ವಿಚಾರ ಹೇಳಲಿಕ್ಕೆ ಒಂದು ಪ್ರೀತಿಗೆ ಬೇಕಾ ಬೇಡವಾ? ಸ್ವಾಮಿ, ನೀವು ಈ ಸಲ ಸನ್ಯಾಸಕ್ಕೆ ಸನ್ಯಾಸ ಕೊಟ್ರ? ಹೌದಪ್ಪ, ಸನ್ಯಾಸ ಆಗೋದು ಬೇರೆ, ಸನ್ಯಾಸಕ್ಕೆ ಸನ್ಯಾಸ ಕೊಡುವುದು. ಆಶ್ರಮ ಧರ್ಮಗಳಲ್ಲಿ ಗೃಹಸ್ಥಾಶ್ರಮವೇ ಶ್ರೇಷ್ಠವಾಗುವುದು ಅಂತ ಸನಾತನಿಗಳೆಲ್ಲ ಹೇಳ್ತಾರೆ. ಅದು ಯಾವಾಗ ಗೊತ್ತಾದ ನಿಮಗೆ? ಆ ದಕ್ಷಿಣ ಮಕ್ಕಳಿಗೆ ವೈರಾಗ್ಯ ಹೇಳುವಾಗ ಗೊತ್ತಾಗಲಿಲ್ವ ನಿಮಗೆ? ಗೃಹಸ್ಥಾಶ್ರಮ ಎನ್ನುವುದು ಬಹಳ ಅದು ಶಾಶ್ವತವಾದದ್ದಲ್ಲ, ಅದು ತಾತ್ಕಾಲಿಕವಾದದ್ದು. ನೀವೆಲ್ಲ ವೈರಾಗ್ಯವನ್ನು ತಾಳಿ ಎನ್ನುವುದಾಗಿ ಸಾವಿರ ಮಕ್ಕಳನ್ನು ಕಾಡಿಗೆ ಕಳುಹಿಸುವ ಹಾಗೆ ಮಾಡಿ ಆಮೇಲೆ ಅವ ಶಾಪ ಕೊಟ್ಟು ನೀವು ಹೀಗೆ ತಿರುಗಾಟ ಆರಂಭಿಸಿ. ಹೌದಪ್ಪ, ನೀವು ತಿರುಗಾಟ ನಿಲ್ಲಿಸುವ ಆಲೋಚನೆಯಲ್ಲಿದ್ದೀರಾ? ಯಾಕೆ ಈ ಮನಸ್ಸಾಯ್ತು ಅಂತ ಅರ್ಥ ಆಗೋದು. ಮತ್ತೆ ಸಾಮಾನ್ಯ ತಿರುಗಾಟದವರೇ ಮದುವೆ ಆಗಬಾರ್ದು, ನಿಮ್ಮಷ್ಟು ದೊಡ್ಡ ತಿರುಗಾಟದವರು ಮದುವೆ ಆಗಬಾರ್ದು. ಯಾಕಂದ್ರೆ ನಿಮ್ಮೊಟ್ಟಿಗೆ ಹೆಂಡತಿ ಬರಬೇಕಾಗ್ತದೆ. ಅಂತ ಒಂದು ಸ್ಥಿತಿಯಲ್ಲಿರುವವರು ಸ್ವಾಮಿ, ಒಂದು ಮಾತುಂಟು, ಸಣ್ಣ ಪ್ರಾಯದಲ್ಲಿ ವೈರಾಗ್ಯ ಬರಬಾರ್ದು, ಪ್ರಾಯ ಕಳೆದ ಮೇಲೆ ಐಶ್ವರ್ಯ ಬರಬಾರ್ದು ಅಂತ. ಪ್ರಾಯ ಕಳೆದ ಮೇಲೆ ಐಶ್ವರ್ಯ ಯಾಕೆ ಬರಬಾರ್ದು? ಅವ ಪ್ರಾಯ ಕಳೆದ ಮೇಲೆ ಐಶ್ವರ್ಯ ಬರುದು. ನಿನಗೆ ಸಿಹಿ ತಿನ್ನಬಾರ್ದು, ನಿನಗೆ ಎಣ್ಣೆ ಅಂತ ತಿನ್ನಬಾರ್ದು, ನಿನಗೆ ಖಾರ ತಿನ್ನಬಾರ್ದು, ನಿನಗೆ ಹುಳಿ ತಿನ್ನಬಾರ್ದು ಅಂತ ಹೇಳಿದ್ರೆ ಅವ ಐಶ್ವರ್ಯ ಬಂದು ಪ್ರಯೋಜನ ಇರ್ತದೆ. ಸಣ್ಣ ಪ್ರಾಯದಲ್ಲಿ ವೈರಾಗ್ಯ, 7-8 ವರ್ಷ ಇರುವಾಗಲೇ ಅವನಿಗೆ ದೀಕ್ಷೆ ಕೊಡುವುದು. ಅವನಿಗೆ ಎಂಥದ್ದು ಅಂತ ಪಾಪ ಗೊತ್ತಾಗೋದಿಲ್ಲ. ಪ್ರಾಯಕ್ಕೆ ಬರೋದು ಒಂದೊಂದೇ ಆಸೆ ಬರುವುದು, ಅವ ಪೀಠ ಬಿಟ್ಟು ಹೋಗುದು. ನಿಮಗೆ ಅಂಥ ಸಮಸ್ಯೆ ಇಲ್ಲಲ್ಲ, ಪ್ರಾಯ ಬಂದ ಮೇಲೆ ಸನ್ಯಾಸ ಸ್ವೀಕರಿಸಿದಲ್ವ. ಈಗ ಗೊತ್ತಾಯ್ತು. ನೀವು ನನ್ನನ್ನು ಪರೀಕ್ಷೆ ಮಾಡುವುದು. ನೀವು ಶೂರಪದ್ಮದಲ್ಲಿ ಹೇಳಿದ್ರಂತೆ ಶಚಿಯನ್ನು ಮದುವೆ ಆಗ ಒಳ್ಳೇದಾಗ್ತದೆ ನಿಮಗೆ. ಅವ ಹೇಳಬೇಕಿತ್ತು, ಸ್ವಾಮಿ ನಾನು ಶಚಿಯನ್ನು ಮದುವೆ ಆಗುವುದಕ್ಕಿರುವವನಲ್ಲ, ಅದು ದೇವೇಂದ್ರನ ಹೆಂಡತಿ ಹೇಳ್ತಿದ್ರೆ ಉಳಿತಿದ್ದ. ಅವ ಮದುವೆ ಆಗಲಿಕ್ಕೆ ಹೊರಟ. ಸ್ವಾಮಿ, ಇದು ಶೂರಪದ್ಮ ಅಲ್ಲ, ಇದು ಅಂಬರೀಷ. ಎಲ್ಲವನ್ನು ಬಿಟ್ಟು ಬಂದ ನಾರದರು ಮಗಳನ್ನು ಕೇಳಿದ್ರೆ ಇವ ಕೊಟ್ಟರೆ ಇವನಲ್ಲಿ ಜ್ಞಾನ ಇಲ್ಲ ಅಂತ ಸ್ಪಷ್ಟ ಆಗ್ತದೆ. ನಿಮ್ಮ ಪರೀಕ್ಷೆಯಲ್ಲಿ ನಾನು ಅನುತ್ತೀರ್ಣರಾಗುವುದಿಲ್ಲ, ನಿಮ್ಮ ಪರೀಕ್ಷೆಗೆ ಸರಿಯಾದ ಉತ್ತರ ನನ್ನ ಮಗಳನ್ನು ನೀವಿಗೆ ಕೊಟ್ಟು ನಿಮ್ಮನ್ನು ಭ್ರಷ್ಟ ಮಾಡುವುದಿಲ್ಲ. ಪರೀಕ್ಷೆ ಮಾಡಬೇಕು. ನುಡಿದಿಡವಿದು ನೆಲದೊಡೆಯನೆ ತುದೆಯನು ಕೊಡು ಮನ ಜಲಗೆಡೆ ಕೊಡದೆ ಕೊಡು ಮನ ಚಂಚಲ ಕೆಡೆ ಕೊಡದೆ, ಕೊಡು ಮನ ಚಂಚಲ ಕೆಡೆ ಕೊಡದೆ. ಅಡವಿಯ ಬಡ ಕಿತ್ತಡಿ ನಾನೆಂಬುವ ತಡೆಯುಂಟಾದರೆ ನುಡಿಯಲು ನಡುವೆ
ದಯಮಾಡಿ ಅವಸರಿಸದಿರಿ. ಯಾಕೆ? ನಾನು ಇಲ್ಲಿಯವರೆಗೆ ಕೇಳಿದ, ಇಲ್ಲಿಯವರೆಗೆ ಕಂಡ ನಾರದರಿಗೆ ಇಲ್ಲಿಯವರೆಗೆ ಮದುವೆ ಆಗಬೇಕು ಎನ್ನುವ ಬಯಕೆ ಬರದೇ ಇದ್ದ ಕಾರಣ ವಿಶಿಷ್ಟ ಪ್ರಕರಣ ಒಂದು ಇದು. ಹಾಗಾಗಿ ಪರೀಕ್ಷೆ ಇರಬಹುದು ಅಂತ ನಾನು ಭಾವಿಸಿದ್ದದು. ವಿಶೇಷ ಪ್ರಕರಣ ಹೌದು ಸ್ವಾಮಿ. ನಿಮ್ಮನ್ನು ಕಾಡಾಡಿ ಅಂತ ಹೇಳಲಿಕ್ಕುಂಟ. ಹಾಗಾಗಿ ಸುತೆಯನ್ನು ಕೊಡೋದಿಲ್ಲ ಅಂತ ಹೇಳಿದ್. ಅಯ್ಯೋ, ದೇವಲೋಕದಿಂದ ಹಿಡಿದು ಪಾತಾಳದವರೆಗೆ ಯಾವ ಪೀಠದಲ್ಲಿ ಯಾರು ಕುಳಿತುಕೊಳ್ಳಬೇಕು ಎನ್ನುವುದಾಗಿ ನಿರ್ಧರಿಸುವ ಸಂಕಲ್ಪ ಇರುವಂತಹ ಶಕ್ತಿ ಉಂಟು ನಿಮ್ಮಲ್ಲಿ. ಒಬ್ಬ ಇರಕೂಡದು ಅಂತ ನೀವು ಮನಸ್ಸು ಮಾಡಿದ್ರೆ ಅವ ಎಷ್ಟು ಸಾಧನೆ ಮಾಡಿದ್ರೆ ಇದ್ದಾನ. ಅಂಬರೀಷ ಎಂಥದ್ದು? ಅಂಬರೀಷನಂತಹ ಸಾವಿರ ಮಂದಿ ಹುಟ್ಟಿಯಾರು. ನಾರದರು ಪ್ರಪಂಚಕ್ಕೆ ಒಬ್ಬರೇ. ಮತ್ತೆ ಯಾಕೆ ನಾರದರು ಪರೀಕ್ಷೆ ಮಾಡಿದ್ದ ಅಂತ ಕೇಳಿದೆ ನೀನು? ಒಂದು ಸಂಶಯ. ಯಾವ್ದಪ್ಪ? ನೀವು ಮದುವೆ ಆಗಬೇಕು ಅಂತಲೇ ನನ್ನ ಮಗಳನ್ನು ನೋಡಿದ್ದ. ನನ್ನ ಮಗಳನ್ನು ನೋಡಿದ ಮೇಲೆ ಮದುವೆ ಆಗಬೇಕು ಅಂತ ಕಂಡದ್ದ. ಒಂದು ಸಣ್ಣ ಸಮಸ್ಯೆ. ಎಷ್ಟು ಮಂದಿ ಹೆಣ್ಮಕ್ಕಳನ್ನು ಸ್ವರ್ಗದಲ್ಲಿ ಅನಿಮಿಷಪುರದ ಸತೀರನ್ನು ಕಂಡವ ನಾನು ಮರುಳಾಗಲಿಲ್ಲ ಅವರಿಗೆ. ನಿನ್ನ ಮಗಳ ಸೌಂದರ್ಯಕ್ಕೆ ಯಾಕೆ ಮರುಳದ ನನಗೂ ಅರ್ಥ ಆಗೋದಿಲ್ಲ. ಹಾಗಾದ್ರೆ ಧನ್ಯನಾದೆ ನಾನು. ಮದುವೆ ಆಗಬೇಕು ಅಂತ ಮಗಳನ್ನು ನೋಡಿ ಬರುವ ಗಂಡುಗಳು ತುಂಬಾ ಇದ್ದಾರೆ. ಮದುವೆ ಆಗುವುದಿಲ್ಲ ಅಂತ ಕುಳಿತವ ಮದುವೆ ಆಗಬೇಕು ಅಂತ ಕಾಣುವಷ್ಟು ವಿಶೇಷತೆ ನನ್ನ ಮಗಳಲ್ಲಿ ಉಂಟು. ಸೌಂದರ್ಯ ಅಂತ ಹೇಳುವುದಿಲ್ಲ ನಾನು, ಏನೋ ಒಳಗಿನ ಸತ್ವ ಉಂಟು ಎಂದಾದ್ರೆ ಅವಳನ್ನು ಮಗಳನ್ನಾಗಿ ಪಡೆದ ನನ್ನ ಪಿತೃತ್ವ ಧನ್ಯವಾಯಿತು. ಸ್ವಾಮಿ, ನಿಮಗೆ ಕೊಡದೆ ಇರುವ ಮಗಳು ಯಾಕೆ ಮತ್ತೆ? ಎಲ್ಲ ನಿಮಗೆ ಕೊಡುವುದಿಲ್ಲ ಅಂತ ಹೇಳಿದ್ರೆ ನೀವು ಮನಸ್ಸು ಮಾಡಿದ್ರೆ ನಿಮಗೆ ತೆಗೆದುಕೊಳ್ಳಿಕ್ಕೆ ಆಗುದಿಲ್ವಾ? ಹಾಗಾಗಿ ನಾನು ಕೊಟ್ಟು ಧನ್ಯನಾಗುವುದು ಒಳ್ಳೇದಲ್ವ? ಹಾಗೆಲ್ಲ ಮಾಡುವ ಮಾಡ್ಲಿಕ್ಕಿಲ್ಲ, ಆದ್ರೆ ಮಾಡ್ಲಿಕ್ಕೆ ಕೂಡದ್ದಲ್ಲ, ಸಾಧು ಅಲ್ಲ ಅಂತ ಹೇಳುವಿರ ಹೊರತು ಸಾಧ್ಯ ಇಲ್ಲ ಅಂತ ಇಲ್ಲ. ಕೂಡುವುದನ್ನೆಲ್ಲ ಮಾಡಬಾರದು ಅಂತ ನಿಯಮ ಇದೆ. ಹಾಗಾಗಿ ನೀವು ಅದನ್ನು ಮಾಡುವ ಮೊದಲು ನಾನಾಗಿ ಕೊಡ್ತೇನೆ. ನೀವು ಕಾಡಾಡಿ ಎನ್ನುವುದಾಗಿ ನಾನು ಹೀಗಳಿದೆ ಅಂತ ಭಾವಿಸಬಾರದು. ನನ್ನ ಮನಸ್ಸಿನಲ್ಲಿ ಒಂದು ಕ್ಷಣವೂ ಹಾಗೆ ಅನ್ನಿಸಿದ್ದಿಲ್ಲ, ಕನಸಿನಲ್ಲಿ ಯೋಚಿಸಲಿಕ್ಕಿಲ್ಲ. ನಾರದರು ಪತಿಯಾಗುವುದಿದ್ರೆ ನನ್ನ ಮಗಳು ನಿಜವಾದ ಅರ್ಥದಲ್ಲಿ ಶ್ರೀಮತಿ ಆಗುತ್ತಾಳೆ. ನಿಜವಾದ ಶ್ರೀ ಇರುವುದು ನಿಮ್ಮಲ್ಲಿ ಅಲ್ವಾ? ಉಳಿದವರಿಗೆಲ್ಲ ಕೊಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು. ತಂದೆಯಿಂದ ಏನು ಸಿಕ್ಕಿತು ಅಂತ ಯೋಚನೆ ಮಾಡ್ತಾರೆ, ಮಗಳ ತಂದೆ, ಹೆಂಡತಿಯ ತಂದೆಯಿಂದ. ನೀವು ಆಲೋಚನೆ ಮಾಡ್ಲಿಕ್ಕಿಲ್ಲ, ನಿಮ್ಗೆ ಎಂಥದ್ದು ಬೇಡ. ವಿದ್ಯಾವಂತನಾಗಿರ್ಬೇಕು ಅಂತ. ಹೌದೌದು. ತಾಯಿ ಆದ್ರೆ ಅವ ಸಂಪತ್ ಭರಿತನಾಗಬೇಕು. ಹೌದೌದು. ಕೊಡ್ತೀಯಲ್ಲ? ಅಲ್ಲ, ಉಳಿದ ತಾಯಿ ಎದುರು ಬಯಸಿ ಯಾರು? ನನ್ನ ಹೆಂಡತಿ ಹಾಗೆ ಹೇಳಲಿಕ್ಕಿಲ್ಲ. ಕುಬೇರನಿಗೆ ಎಷ್ಟು ಬೇಕು ಅಂತ ಕೇಳಿಕೊಡುವ ಒಬ್ಬಳು ಮಗಳಿರುವುದು. ಪಿತಾಶ್ರುತಂ ಮಾತಾವಿತ್ತಂ. ಮತ್ತೆಂಥದ್ದು? ಬಾಂಧವ ಕುಲ ಮಿಚ್ಚಂತಿ. ನಿಮ್ಮ ಕುಲ ಯಾವುದು ಅಂತ ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯ ಉಂಟು? ನಿಷ್ಠಾನ್ನ ಮಿತರೇ ಜನ. ಅದರ ಬಗ್ಗೆ ಎಷ್ಟು ತಲೆ ಕೆಡಿಸಿಕೊಳ್ಳಿಕ್ಕಿಲ್ಲ. ಯಾಕೆ? ನೀವು ತುಪ್ಪದ ಊಟವೇ 1000 ಜನಕ್ಕೆ ಕೊಡಿ. ಹೋಗುವಾಗ ತುಪ್ಪದ ಊಟ ಕೊಟ್ರಪ್ಪ ಒಳ್ಳೇದಾಗ್ಲಿ ಅಂತ ಹೇಳಲಿಕ್ಕಿಲ್ಲ. ತುಪ್ಪದ ಊಟ ಕೊಟ್ಟ ಪಾಪಿ ಕೈ ತೊಳಿಲಿಕ್ಕೆ ಬಿಸಿನೀರು ಕೊಡ್ಲಿಲ್ಲ ಅಂತ ಹೇಳುವ. ಹಾಗಾಗಿ ಊಟದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ಲಿಕ್ಕಿಲ್ಲ, ಉಳಿದದ್ದೆಲ್ಲ ಸರಿ ಉಂಟು. ನಿಮಗೆ ನಿಮ್ಮ ಸಮಾಧಾನಕ್ಕೆ ನನಗೆ ವಿಶ್ವಾಸ ಉಂಟು. ಒಡಂಬಡಿಸಬೇಕು. ಒಟ್ಟು ನಾನು ಹೇಳಿದ ಮೇಲೆ ಬೇರೆ ಬೇಡ ಅವಳಿಗೆ. ಆದ್ರೆ ನಿಮ್ಮ ಸಮಾಧಾನ ಸಂಸ್ಕಾರ ಅಂತಪುರದಲ್ಲಿದ್ದಾಳೆ, ಅವಳಲ್ಲಿ ಮಾತಾಡು. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.